ಬಾಣಂತಿ ಲೇಹ ರೆಡಿಯಾಗಿದೆ. ಓಕೆ, ಈ ಬಾಣಂತಿ ಲೇಹ ಅಲ್ಲ? ಲೇಹ. ಓಕೆ, ಚೆನ್ನಾಗಿದೆ. ಹೆಣ್ಣು ಮಕ್ಕಳಿಗೆ ದೊಡ್ಡವರು ಇದಾಗ್ತಾರಲ್ಲ, ಋತು ಆಗುವಾಗ ಅದನ್ನು ಕೊಡುವಂಥ. ಹೌದು, ಕೊಡುವಂಥ. ಆಮೇಲೆ ನಾವು ಇದಕ್ಕೆ ಬಾಣಂತಿ ಲೇಹ ಅಂತ ಹೇಳ್ಬೋದು. ಪರಿಮಾಣ ತುಂಬ ಗಮ್ಮತ್ತಾಗಿ ಬರ್ತುಂಟು. ಯಾರೆಲ್ಲ ಏನು ಬಾಣಂತಿಯರಿದ್ದರೆ ಅಥವಾ ಈ ಥರದ ಫುಡ್ ರೆಡಿ ಮಾಡಬೇಕು ಅಂತ ಹೇಳಿದರೆ ಚೆನ್ನಾಗಿ ಮಾಡ್ಕೊಳ್ಬೋದು. ಬಾಣಂತಿ ದೊಡ್ಡ ಲೇಹದ ಮದ್ದು ತಯಾರಿಸುವ ವಿಧಾನ. ಮೊದಲಿಗೆ ಅರ್ಧ ಕೆಜಿ ತೆಂಗಿನ ತುರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಹಾಲು ತೆಗೆದಿಟ್ಟುಕೊಳ್ಳಿ. ತೆಳು ಹಾಗೂ ದಪ್ಪ ಹಾಲನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟುಕೊಳ್ಳಿ. ನಂತರ 300 ಗ್ರಾಮ್ಸ್ ಈರುಳ್ಳಿಯನ್ನು ಸ್ವಲ್ಪ ತೆಂಗಿನ ತೆಳು ಹಾಲು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆ ನಂತರ ತೆಂಗಿನ ತೆಳು ಹಾಲಿಗೆ ರುಬ್ಬಿದ ಈರುಳ್ಳಿ ಹಾಕಿ ಬೆರೆಸುತ್ತಾ ಬೇಯಿಸಿ. ಹಾಲು ಸ್ವಲ್ಪ ಆವಿಯಾಗುವವರೆಗೂ ಬೇಯಿಸಿ. ಬಳಿಕ ಜೀರಿಗೆ, ಧನಿಯಾ ಬೀಜ, ಗಸಗಸೆ, ಸಾಸಿವೆ, ಕರಿಮೆಣಸು, ಓಂಕಾಳು ಎಲ್ಲವೂ 50 ಗ್ರಾಂನಷ್ಟು ಹಾಕಿ ತೆಂಗಿನ ಹಾಲಿನಲ್ಲಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಿಶ್ರಣವನ್ನು ಈರುಳ್ಳಿ ಪಾಕಕ್ಕೆ ಸೇರಿಸಿ ಬೆರೆಸುತ್ತಾ ಬೇಯಿಸಿ. ಕುದಿ ಬಂದ ನಂತರ ತೆಂಗಿನ ದಪ್ಪ ಹಾಲು, 2 ರಿಂದ 3 ಚಮಚದಷ್ಟು ತುಪ್ಪ, 4 ರಿಂದ 5 ವಾಲೆ ಬೆಲ್ಲ ಹಾಕಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ತೇವಾಂಶ ಪೂರ್ತಿ ಆವಿಯಾಗುವವರೆಗೂ ಬೆರೆಸುತ್ತಾ ಒಂದು ಮುದ್ದೆ ಬರುವವರೆಗೂ ಬೇಯಿಸಿ. ಈಗ ಆರೋಗ್ಯಕರವಾದ ಬಾಣಂತಿ ದೊಡ್ಡ ಮದ್ದು ಲೇಹ ತಯಾರು. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.